ಈಗ ಮೊದಲು ನಿನ್ನೆ ಮನೆ ಲೆಕ್ಕ ಎಲ್ಲ ಮಾಡ್ಕೊಂಡು ಬಂದ್ರ? ಮನೆ ಲೆಕ್ಕ ನಾವು ಮಾಡ್ಕೊಂಡು ಬಂದಿದ್ದೇನೆ ಗುರುಗಳೇ. ಮನೆ ಲೆಕ್ಕ ನಾನು ಮಾಡ್ಕೊಂಡು ಬಂದಿದ್ದೇನೆ. ನೋಡುವ, ನಿನ್ನೆ ನಾನು ಹೋಗುವಾಗ ನಮ್ಮೂರಿನಲ್ಲಿ 12 ಮನೆ ಇತ್ತು. ಈ ದಿನ ನಾನು ಬರುವಾಗ 14 ಮನೆ ಆಗಿದೆ. ಅದಲ್ವದು ಎಂತ ಮರಿ ಆಗ್ತದೆ ಮನೆ? ಅಲ್ಲ, ನಾನು ಹೋಗುವಾಗ 12 ಇದ್ದು 14 ಆಗಿದ್ದು. ಇದು ಹೋಗುವಾಗ ಮಾಡುವ ಲೆಕ್ಕ ಬರುವಾಗ ಬರುವುದಿಲ್ಲ. ನೀವ್ ಹೇಳಿದ್ರಲ್ಲ ಮನೆ ಲೆಕ್ಕ. ಎಷ್ಟು ಮನೆ ಉಂಟು ಅಂತ ಲೆಕ್ಕ ಅಲ್ಲ, ಮತ್ತೆ ಮನೆಯಿಂದ ಮಾಡಿಕೊಂಡು ಬಂದಿ ಅಂತ ಹೇಳಿದ ಲೆಕ್ಕ. ಮನೆಯಿಂದ ಮಾಡಿಕೊಂಡು ಅವಳು ಹೇಳಿದ್ ಕೇಳಲಿಲ್ವಾ? ಗುರುಗಳು ಕೊಟ್ಟಂತ ಲೆಕ್ಕ, ನಿನ್ನ ಬರೆಯಿಸಿ ಕೊಟ್ಟಂತ ಲೆಕ್ಕವನ್ನು ಕೇಳಿರುವುದು. ಗುರುಗಳು ಕೊಟ್ಟ ಲೆಕ್ಕ ಗುಣಾಕಾರ ನನಗೆ ಗೊತ್ತಿಲ್ಲ ಗುರುಗಳೇ. ನಿನ್ನೆ ಕೊಟ್ಟ ಲೆಕ್ಕ. ನಿನ್ನೆ ಕೊಟ್ಟ ಲೆಕ್ಕ ಕೇಳ್ತೇನೆ ಹೇಳಿ. 4 ಕಾಲು ಎಳೆ. 4 ಕಾಲು ಎಳೆ. ಅದು ನಿನ್ನೆ ಹೇಳಿದ ಲೆಕ್ಕ. ಹೌದು 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 ಗುರುಗಳೇ, ನಿನ್ನೆ ಹೇಳಿದ ಲೆಕ್ಕ. ಅದರಲ್ಲಿ 2 ಎಳೆ ಕಳೆ. 4 ಕಾಲು ಎಳೆ. 2 ಎಳೆ 2 ಎಳೆ ಕಳೆದ್ರೆ ಉಳಿದದ್ದು ಎಷ್ಟು ಎಳೆ? 3 ಎಳೆ. ನಿನ್ನ ತಲೆ. 4 ಕಾಲು ಎಳೆ. 2 3 4 ಕಾಲು ಎಳೆ. ಅದರಲ್ಲಿ 2 ಕಳೆ. ಅದರನ್ನ 2 ಕಳೆ. ಉಳಿದದ್ದು ನಾನು ಹೇಳ್ತೇನೆ, ಲಕ್ಷ ಕೊಟ್ಟು ಕೇಳು. ನಾಳೆ ಮತ್ತೆ ತಪ್ಪಬಾರದು. 2 ಕಾಲೆಳೆ. 4 ಕಾಲು ಎಳೆ, ಅದನ್ನ 2 ಕಳೆ, ಉಳಿದದ್ದು 2 ಕಾಲು ಎಳೆ. ಏನೋ ನನ್ನ ಕಾಲಿಗೆ ಸಂಸ್ಕಾರ ಕೊಡ್ತಾ ಇದ್ದೀಯ? ನೀವ್ ಹೇಳಿದ್ದಲ್ಲ 2 ಕಾಲು ಎಳೆ 2 ಕಾಲು ಎಳೆ ಅಂತ. ಮಹಾರಾಯ ಬ್ರಹ್ಮನಿಗೂ ನಿನ್ನ ಭಾಷೆ ಅಂತ ಬರುವುದಿಲ್ಲ. ನನ್ನ 2 ಕಾಲು ಎಳೆ ಅಂತ ಹೇಳಿದ್ದ. ಉಳಿದದ್ದು 2 ಕಾಲು ಎಳೆ. ಹಾಗೆ ಹೇಳಿದ್ದ ಗುರುಗಳ ವಾಕ್ಯ ಅಂದ್ರೆ ವೇದ ವಾಕ್ಯ ಅಂತ ತಾವೇ ಹೇಳಿದ್ದು. ಹಾಗಾಗಿ ನಾನು ಮಾಡಿದ್ದ 2 ಕಾಲು ಎಳೆ ಅಂತ. ವೇದ ನಿನ್ನ ಬಾಯಿಗೆ ಬಿದ್ರೆ ಇದೇ ರೀತಿ. ನೋಡು, ಇವತ್ತು ಹೊಸಬ ಯಾರು ಬಂದಿದ್ದಾರೆ ನೋಡಿದ್ಯಾ? ಹೊಸ ಹುಡುಗ ಅದು ನನ್ನಷ್ಟು ಚಂದ ಇಲ್ಲ. ನಿನ್ನಟ್ಟು ಚಂದ ಇರ್ಲಿಕ್ಕೆ ಯಾರು ಬಯಸುವುದು? ಹೊಸ ಹುಡುಗ ಯಾರು ಗೊತ್ತಾಯ್ತೇನೋ? ಗುರುಗಳು ಯಾರವ? ಇವ ಸಾಮಾನ್ಯದವ ಅಲ್ಲ. ಮಹಾರಾಜರಾದಂತ ಹಿರಣ್ಯಕಶ್ಯಪ ಮಹಾರಾಜರ ಮಗ. ಓ, ರಾಜಕುಮಾರ ಇವ. ಕುಂಬಾರ ನೀನು. ಗುರುಗಳು ಹೇಳಿದ್ರಲ್ಲ ರಾಜಕುಮಾರ. ಅವನಿಗೆ ಹುಡುಗ ಅಂತ ಹೇಳಬಾರ್ದು. ರಾಜಕುಮಾರ. ಇವನ ಹೆಸರು ಪ್ರಹ್ಲಾದ. ಎಂತದ್ದು? ರಾಧ. ಎಂತ ರಾಧ? ನಿನ್ನ ಅಕ್ಕ ಅದು ರಾಧ ಅಂತ. ಪ್ರಹ್ಲಾದ. ಪ್ರಹ್ಲಾದ. ನೋಡು, ನೀನ್ ಚೆನ್ನಾಗಿ ಕಲ್ತ್ರಿ ಅರಮನೆವರೆಗೆ ಹೋಗಿ ಹೇಳ್ತಾನೆ. ಹೌದನ್ನ ನಿನ್ ಕೀರ್ತಿ ಬರ್ತದೆ. ಅರಮನೆ ಕರ್ಕೊಂಡು ಹೋಗ್ತೇನೆ ನನ್ನ. ಹೌದು. ನೋಡಿ, ಎಲ್ಲರೂ ಕುಳಿತುಕೊಳ್ಳಿ. ಇವನಿಗೆ ಮೊದಲಿನಿಂದ ಪಾಠ ಆಗ್ಬೇಕು. ಮಗು ಪ್ರಹ್ಲಾದ. ಗುರುಗಳೇ, ನಿಮ್ಮ ತಂದೆ ಸಾಮಾನ್ಯದವರಲ್ಲ, ಸದಾ ಶಂಕರನನ್ನೇ ಸ್ತುತಿಸುವವರು. ಓಹೋ. ಆದ್ದರಿಂದ ಮೊಟ್ಟ ಮೊದಲಾಗಿ ನೀನು ಅಭ್ಯಾಸ ಮಾಡಬೇಕಾದ್ದು ಶಂಕರನ ಸ್ಮರಣೆ. ಹೇಳ್ತೀಯ? ಹೇಳಿಕೊಟ್ಟಾಗೆ. ಆದಿತ್ಯ ಗುರುಗಳೇ. ಮಗು, ಫಾಲಲೋಚನನ ಸುನಾಮವ, ಫಾಲಲೋಚನನ ಸುನಾಮವ ಗುರುವರ ಮೇಲು ಪಂಕ್ತಿಯಲ್ಲಿ ಬರೆದು, ಫಾಲಲೋಚನನ ಸುನಾಮವ ಗುರುವರ ಮೇಲು ಪಂಕ್ತಿಯಲ್ಲಿ ಬರೆದು, ಬಾಲಕ ನೀನದ ಬರೆಯನೇ, ಬಾಲಕ ನೀನದ ಬರೆಯನೇ, ಲಕ್ಷ್ಮೀ ಲೋಲನೆನ್ನುತ್ತ ಬರೆದ, ಬಾಲಕ ನೀನದ ಬರೆಯನೆ, ಲಕ್ಷ್ಮೀ ಲೋಲನೆನ್ನುತ್ತ ಬರೆದ, ಗುರುಗಳೇ
ಏನೋ ತಿಂತಾ ಇದ್ದಾನೆ. ಏನದು? ನೀನು ಮಾತ್ರ ತಿನ್ನುವುದಲ್ಲ, ನಿನ್ನ ತಿನ್ನಿಸಬೇಕಾಗ್ತದೆ. ಅಮ್ಮ ಕೊಟ್ಟಿದ್ದು. ಅಮ್ಮ ಕೊಡ್ಲಿ, ಅಜ್ಜಿ ಕೊಡ್ಲಿ, ತಿನ್ನುವುದು ಎಲ್ಲಿ ಯಾವಾಗ? ಇಲ್ಲಿ ಮಾಡ್ಬೇಕಾದ್ದೇನು? ನಿನಗೆ ಪಾಠ ಮಾಡುವಾಗ ತಿನ್ಬೇಡ, ಬೇರೆಯವ್ರಿಗೆ ಪಾಠ ಮಾಡುವಾಗ ತಿನ್ನು ಅಂತ ಅಮ್ಮ ಹೇಳಿದ್ದು. ಏಯ್, ಎಲ್ಲವರಿಗೂ ಪಾಠ, ನಿನಗೊಬ್ಬನಿ ಇವನಿಗೊಬ್ಬನಿಗೆ ಅಲ್ಲ, ಗೊತ್ತಾಯ್ತಾ? ಇನ್ನು ಇದನ್ನು ತಿನ್ನುವುದಿಲ್ಲ ಗುರುಗಳೇ. ಮಗು, ಗುರುಗಳೇ, ಮೇಲ್ ಪಂಕ್ತಿಯಲ್ಲಿ ಬರೆದಿಟ್ಟದ್ದನ್ನ ನೋಡಿದ್ಯಾ? ಏನು ಗುರುಗಳೇ ಅದು? ಅದು ಫಾಲಲೋಚನ. ಓಹೋ, ಇದು ಶಂಕರನ ಸುನಾಮ. ಇದನ್ನೇ ನೀನು ಮತ್ತೆ ಬರಿಬೇಕು, ಆಗ ನಿನಗದು ಅಭ್ಯಾಸ ಆಗ್ತದೆ. ಚೆನ್ನಾಗಿ ಬರಿಬೇಕು. ಆದಿತ್ತು ಗುರುಗಳೇ. ಇವರೆಲ್ಲ ನೋಡಿ ಕಲ್ತ್ಕೊಳ್ಬೇಕು ನಿನಗೆ. ಆದಿತ್ತು ಗುರುಗಳೇ. ನೀವು ಮೇಲ್ಪಂಕ್ತಿಯಲ್ಲಿ ಬರೆದ ಹಾಗೆ ನಾನು ಕೆಳಗಡೆ ಬರೆದಿದ್ದೇನೆ, ಶ್ರೀ ಲಕ್ಷ್ಮೀ ಲೋಲ ಎನ್ನುವುದಾಗಿ. ಮತ್ತೆ ಓಂ ನಮ ಶಿವನೆಂದು ನೀ ಬರ ಎನ್ನಲಾಗ, ಓಂ ನಮ ಶಿವ ಎಂದು ನೀ ಬರ ಎನ್ನಲಾಗ, ಏನು ಗುರುಗಳೇ? ಓಂ ನಮೋ ನಾರಾಯಣ, ಓಂ ನಮೋ ನಾರಾಯಣ. ಜಾನಕಿ ವಲ್ಲಭ ಎನ್ನುತ್ತಲೇ ಬರೆದನ ಚಿನ್ನನ ಎಂಬುದೇನು